ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಪುತ್ತೂರು ನಗರಸಭೆಯ ವತಿಯಿಂದ ಸ್ವಚ್ಛತೆ, ನಗರ ನೈರ್ಮಲ್ಯ, ಘನತ್ಯಾಜ್ಯ ವಿಲೇವಾರಿ ಮಾಹಿತಿ, ಪ್ಲಾಸ್ಟಿಕ್ ಬಳಕೆ ನಿಷೇಧ ಜಾಗೃತಿ, ಕಾನೂನು ಮತ್ತು ನಾಗರಿಕ ಜವಾಬ್ದಾರಿ ಅರಿವು ಹಾಗೂ ನಗರ ಹಸಿರೀಕರಣದ ಕುರಿತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮವು ನಡೆಯಿತು. ಗಾಂಧಿಕಟ್ಟೆಯ ಬಳಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶಾಸಕ ಸಂಜೀವ ಮಠಂದೂರ್ ಅವರು ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಸಂಜೀವ ಮಠಂದೂರ್ ಅವರೇ ಮುಖ್ಯ ರಸ್ತೆಯಲ್ಲಿ ಕಸ ಹೆಕ್ಕುವ ಮೂಲಕ ನಗರಸಭಾ ಸ್ವಚ್ಛತಾ ಜಾಗೃತಿಗೆ ಸ್ಫೂರ್ತಿ ನೀಡಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಾಸಕರು, ಜನರಿಗೆ ಉತ್ತಮ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ನಗರ ಸ್ವಚ್ಛತೆ ಬಹುಮುಖ್ಯ. ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರ ಸಹಕಾರ ಅವಶ್ಯಕ. ಮುಂದೆ ನವರಾತ್ರಿ ಸೇರಿದಂತೆ ಹಬ್ಬ ಹರಿದಿನಗಳು ಬರುವ ಸಂದರ್ಭದಲ್ಲಿ ನಾಗರಿಕರು ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯದೆ ನಗರಸಭೆಯ ತ್ಯಾಜ್ಯ ವಿಲೇವಾರಿಯ ಘಟಕಕ್ಕೆ ತಲುಪಿಸುವಂತೆ ಅವರು ಮನವಿಯನ್ನ ಮಾಡಿದರು. ಇವತ್ತು ನಡೆಯುತ್ತಿರುವಂತಹ ಆಜಾದಿ ಕಾ ಅಮೃತ ಮಹೋತ್ಸವದ ನಿಮಿತ್ತ ಮತ್ತು ಮಹಾತ್ಮ ಗಾಂಧೀಜಿಯವರ ಆ ಒಂದು ಜಯಂತಿಯ ಕಾರ್ಯಕ್ರಮ ಇವತ್ತು ಸ್ವಚ್ಛ ಸುಂದರ ಪುತ್ತೂರು ಆಗಬೇಕೆನ್ನುವಂಥ ಕಲ್ಪನೆ ಅಡಿಯಲ್ಲಿ ಈ ದೇಶದ ಪ್ರಧಾನಿಯವರ ಸ್ವಚ್ಛ ಭಾರತ್ ಮಿಷನ್ ಏನಿದೆ ಇದರ ಅಡಿಯಲ್ಲಿ ಇವತ್ತು ಪುತ್ತೂರು ನಗರ ಇವತ್ತು ಪ್ಲಾಸ್ಟಿಕ್ ಮುಕ್ತ ನಗರ ಆಗಬೇಕು, ಸ್ವಚ್ಛತೆಯಿಂದ ಕೂಡಿದ ನಗರ ಆಗಬೇಕೆನ್ನುವಂಥ ಕಲ್ಪನೆಯಿಂದ ನಗರಸಭೆಯ ಅಧ್ಯಕ್ಷರಂತ ಜೀವಂಧರ್ ಜೈನ್, ಪೌರಾಯುಕ್ತರಂತ ಮಧು ಮನೋಹರ್ ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಸೇರಿಕೊಂಡು ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಸ್ವಚ್ಛತೆಯನ್ನು ಮಾಡುವ ಮುಖಾಂತರ ಇವತ್ತು ಆ ಆಂದೋಲನದ ರೀತಿಯಲ್ಲಿ ಪುತ್ತೂರು ನಗರವನ್ನು ಒಂದು ಸ್ವಚ್ಛ ಸುಂದರ ಪುತ್ತೂರಾಗಿ ಪರಿವರ್ತನೆ ಮಾಡುವಂಥ ಸಂಗತಿಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದಂಥ ಈ ಸಂದರ್ಭದಲ್ಲಿ ಪುತ್ತೂರು ನಗರಸಭೆ ಇವತ್ತು ರಾಜ್ಯದಲ್ಲಿ 36ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಬಂದು ಮುಂದಿನ ವರ್ಷ 1ನೇ ಸ್ಥಾನದಲ್ಲಿ ಆ ನಗರಸಭೆ ಸ್ವಚ್ಛತೆಯ ದೃಷ್ಟಿಯಿಂದ ಈ ರಾಜ್ಯದಲ್ಲಿ ಒಂದು ಮಾದರಿ ನಗರಸಭೆಯಾಗಿ ಪರಿವರ್ತನೆ ಆಗಲಿಕ್ಕೆ ಇವತ್ತಿನ ಮಹಾತ್ಮ ಗಾಂಧೀಜಿಯವರ ಆ ಒಂದು ಪುಣ್ಯ ಸ್ಮರಣೆಯ ದಿನ ಒಂದು ನಮಗೆಲ್ಲ ಕಾರಣ ಆಗಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಜೀವಂಧರ್ ಜಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮೆ ಅಶೋಕ್ ಶೆಣೆ, ನಗರಸಭೆಯ ಪೌರಾಯುಕ್ತರಾದ ಮಧು ಎಸ್ ಮನೋಹರ್, ನಗರಸಭಾ ಆರೋಗ್ಯ ನಿರೀಕ್ಷಕರಾದ ಶ್ವೇತಾ ಕಿರಣ್, ರಾಮಚಂದ್ರ ಹಾಗೂ ನಗರಸಭಾ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.